ಉಳ್ಳಾಲದ ತಲಪಾಡಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕವನ್ನ ತಲಪಾಡಿಯಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಡೆ ಹೋಗುವ ರಸ್ತೆಯ ಸಮೀಪವಿರುವ ನಾರ್ಲಾ ಪಡೀಲ್ ಪಶು ಆಸ್ಪತ್ರೆ ಬಳಿ ನಿರ್ಮಾಣ ಮಾಡುವ ಯೋಜನೆಯನ್ನ ಸ್ಥಳೀಯರು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ನಿವಾಸಿ ಯಶು ಪಕ್ಕಳ ಮಾತನಾಡಿ, ಈ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣವಾದರೆ ಪರಿಸರದ ಜೊತೆಗೆ ಸಾರ್ವಜನಿಕರು ಸಂಕಷ್ಟವನ್ನ ಎದುರಿಸಬೇಕಾದೀತು. ಪರಿಸರದಲ್ಲಿ ಅಕ್ರಮ ಚಟುವಟಿಕೆ ನಡೆಯುವ ಸಾಧ್ಯತೆಗಳೂ ಇವೆ ಎಂದರು. ಪ್ರತಿಭಟನಾ ಸ್ಥಳಕ್ಕೆ ತಲಪಾಡಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ಮಂಜಪ್ಪ ಆಗಮಿಸಿದ ವೇಳೆ ಸ್ಥಳೀಯರು ಮನವಿಯನ್ನ ಸಲ್ಲಿಸಿದರು. ತ್ಯಾಜ್ಯ ಘಟಕವನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಕಾರ್ಯದರ್ಶಿ ಮಂಜಪ್ಪ, ಘನತ್ಯಾಜ್ಯ ಘಟಕದ ನಿರ್ಮಾಣಕ್ಕೆ ಕೇವಲ ಜಾಗದ ಗುರುತನ್ನ ಹಾಕಿದ್ದೇವೆ. ನಿರ್ಮಿಸುವುದರ ಬಗ್ಗೆ ಇನ್ನಷ್ಟೇ ಚರ್ಚೆಯಾಗಬೇಕಷ್ಟೇ. ಘನತ್ಯಾಜ್ಯಗಳನ್ನ ವಿಲೇವಾರಿ ಮಾಡಲು ಗ್ರಾಮ ಪಂಚಾಯಿತಿಯ ಘಟಕವಿದ್ದರೆ ಉತ್ತಮ ಎಂಬ ಕಲ್ಪನೆಯಲ್ಲಿ ನಿರ್ಮಾಣಕ್ಕೆ ಮುಂದಾಗಿದೆ. ತ್ಯಾಜ್ಯಗಳನ್ನ ವರ್ಷಾನುಗಟ್ಟಲೆ ಇಡುವುದಿಲ್ಲ. ವಾರದಲ್ಲಿ ಒಮ್ಮೆ ಶಂಭೂರ್ ಘಟಕಕ್ಕೆ ಇಲ್ಲಿನ ತ್ಯಾಜ್ಯಗಳನ್ನ ಕೊಂಡೊಯ್ಯಲು ವಾಹನಗಳು ಬರುತ್ತವೆ. ಈ ಬಗ್ಗೆ ಗ್ರಾಮ ಸಭೆ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹಿಸುತ್ತೇವೆ ಎಂದರು. ಅವರ ಮಾತಿಗೆ ಸ್ಥಳೀಯರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ನಾವು ಘಟಕ ಆರಂಭಿಸಲು ಅವಕಾಶ ನೀಡುವುದಿಲ್ಲ ಎಂದರು. ನಾಗರಿಕರಿಗೆ ಮುಂದೆ ಬಂದರೆ ಇಡೀ ಉಳ್ಳಾಲದಲ್ಲಿ ನಡೆಯುವಂಥ ಬಾಳೆಪುಣಿಯಲ್ಲಿ ನಡೀತಾ ಇದೆ, ಪಜೀರಲ್ಲಿ ನಡೀತಾ ಇದೆ, ಮತ್ತು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ನೋಡ್ಕೊಂಡು ಬರೋದಾದರೆ ನಾವೆಲ್ಲರೂ ಕೂಡ ಕರ್ಕೊಂಡೋಗಿ ಒಂದು ಗಾಡಿ ಮಾಡ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀವಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ಇಲ್ಲಿ ಈಗ ಆಲ್ರೆಡಿ ನಾವು ಘನತ್ಯಾಜ್ಯವನ್ನು ನಮ್ಮ ಗ್ರಾಮಸೌಧ ಕಟ್ಟಡದಲ್ಲಿ ಸಂಗ್ರಹಣೆ ಮಾಡಿ ಈಗ ಅಲ್ಲಿಂದ ನಾವು ಶಂಭೂರಿಗೆ ಡಂಪ್ ಆಗ್ತಾ ಇದೆ. ಅದೇ ರೀತಿಯಾಗಿ ಒಂದು ತಾತ್ಕಾಲಿಕವಾಗಿ ನಾವೊಂದು ಶೆಡ್ ಮಾಡುವಂಥದ್ದು, ಇಲ್ಲಿ ನಮಗೆ ಖಾಲಿ ಜಾಗವನ್ನು ಕೇಳಿದ್ರು ಇಲ್ಲೊಂದು ಶೆಡ್ಡನ್ನು ಮಾಡಿ ಆ ಶೆಡ್ಡಲ್ಲಿ ನಮ್ಮ ಘನತ್ಯಾಜ್ಯವನ್ನು ಇಟ್ಟು ಅಲ್ಲಿಂದ ಕಳಿಸುವಂಥ ಕೆಲಸ. ಇಲ್ಲಿ ಯಾವುದೇ ರೀತಿಯಾಗಿ ಹಸಿ ಕಸವನ್ನು ತಂದು ಇಲ್ಲಿ ನಾವು ಸೆಗ್ರಿಗೇಷನ್ ಮಾಡುವಂಥದ್ದು ಮತ್ತು ಕಲುಷಿತ ಮಾಡುವಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಯೋಜನೆ ಅಲ್ಲವೇ ಅಲ್ಲ. ಇಷ್ಟನ್ನು ನಾನು ಹೇಳಲಿಕ್ಕೆ ಇವರೆಲ್ಲ ಸಾರ್ವಜನಿಕರಿಗೂ ಬಯಸ್ತೀನಿ. ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ, ನಾವು ಬಿಡುವುದಿಲ್ಲ, ಯಾವುದು ಬೇಡ, ಯಾವುದು ಬಿಡುವುದಿಲ್ಲ. ನೀವು ಬೇಡ ಬೇಡ ಅಂತ ಹೇಳಿದ್ರೆ ನಾವೊಂದು ವಿಷಯ ಹೇಳ್ತೀವಿ ಕೇಳಿ. ಎಲ್ಲ ತಂದಿಲ್ಲೇ ಆಗ್ತಾರೆ.